ಜೆಸಿ ಭಾರತದ ರಾಷ್ಟ್ರಾಧ್ಯಕ್ಷರಾದ ಜೆಸಿ ರಾಖಿ ಜೈನ್ ಅವರು ಜೆಸಿ ಭಾರತದ ಪ್ರತಿಷ್ಠಿತ ವಲಯವಾದ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳನ್ನು ಒಳಗೊಂಡು ವಲಯ 15ಕ್ಕೆ ತನ್ನ ಅಧಿಕೃತ ಭೇಟಿಯನ್ನ ನೀಡಲಿದ್ದಾರೆ ಹಾಗೂ ಸೆಪ್ಟೆಂಬರ್ 9ರಂದು ಜೆಸಿ ಸಪ್ತಾಹ ಕಾರ್ಯಕ್ರಮ ನಡೆಯಲಿದೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜೆಸಿ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷೆ ಜೆಸಿ ರಾಖಿ ಜೈನ್ ಅವರು ಮಾತನಾಡಿ, 2 ದಿವಸಗಳ ಪ್ರವಾಸದಲ್ಲಿ ವಿವಿಧ ಘಟಕಗಳ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸಮುದಾಯದ ಅಭಿವೃದ್ಧಿ ಯೋಜನೆಗಳು, ವಲಯಾಧಿಕಾರಿ ಮಂಡಳಿಯ ಸಭೆ, ವಿವಿಧ ಘಟಕಗಳ ಘಟಕಾಧ್ಯಕ್ಷರು, ಹಿರಿಯ ಜೆಸಿ ಸದಸ್ಯರೊಂದಿಗೆ ಸಭೆ ನಡೆಸಲಾಗುವುದು. ಈ ವರ್ಷ ಜೆಸಿ ಭಾರತದ ಸದಸ್ಯತ್ವವನ್ನು ಗಮನಾರ್ಹದಿಂದ ಏರಿಕೆಯೊಂದಿಗೆ 5,000ಕ್ಕೂ ಹೆಚ್ಚಿನ ಗಡಿಯನ್ನು ದಾಟಿಸಿದ ಪ್ರಶಂಸೆಗೆ ಪಾತ್ರವಾಗಿದೆ ಎಂದು ಹೇಳಿದರು. We have 25 zones in different places. We are covering maximum states across the India. We are working in the program area also, in the growth and development area also, in the community project also. For COVID also we did a lot of work last year also. This year also we are doing continuously COVID work to help the person who already suffering from the COVID and how they will come from the COVID and all. With the vaccination drive, with the distribution of the grocery, with the distribution of the sanitizer machine, mask, oxygen concentrator, help of the blood, plasma donation, and with the help of the suggestions and the motivation of the doctors, guidelines of the doctor, the way we are working, we are giving a lot of trainings to the needy peoples and for the college students also, for the life management, balance and all. From tomorrow we are going to start our JCI week from 9 to 15th September. This is the biggest PR event of the JCI India. This week is called the JCI week and the PR week of the JCI India, because in this week we are going to create more impact across the country by doing impactful projects in the term of the tree plantation, in the term of the distribution, in term of the health awareness, in terms of the blood donation, in term of the skill development programs and all. We are trying to cover each and every area in this 1 week. ಇನ್ನು ಜೆಸಿ ಹಲವು ಸಾಮಾಜಿಕ ಕಾರ್ಯಕ್ರಮದಲ್ಲೂ ತೊಡಗಿಸಿಕೊಂಡಿದೆ ಎಂದು ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ತದಬಳಿಕ ವಲಯ 15ರ ವಲಯಾಧ್ಯಕ್ಷೆ ಜೆಸಿ ಸೆನೇಟರ್ ಸೌಜನ್ಯ ಹೆಗ್ಡೆ ಮಾತನಾಡಿ, ಈ ವರ್ಷದ ರಾಷ್ಟ್ರಮಟ್ಟದ ಜೆಸಿ ಸಪ್ತಾಹ ಸೆಪ್ಟೆಂಬರ್ 9ರಂದು ಉದ್ಘಾಟನೆಗೊಳ್ಳಲಿದ್ದು 1 ವಾರಗಳ ಕಾಲ ಜೆಸಿ ಸಪ್ತಾಹ ನಡೆಯಲಿದೆ. ಈ ಸಂದರ್ಭದಲ್ಲಿ ಮಂಗಳೂರಿನ ಬಿಜೈನಲ್ಲಿ ಜೆಸಿ ಸಪ್ತಾಹದ ಪ್ರಚಾರ ಹೋರ್ಡಿಂಗ್ ಅನಾವರಣಗೊಳಿಸಲಾಗುವುದು. ಈ ವರ್ಚುವಲ್ ಸಮಾರಂಭದಲ್ಲಿ ಜೆಸಿ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ರೈಮನ್ ಕೋಚ್ಮಾ ಹಾಗೂ ಕಾರ್ಯನಿರ್ವಾಹಕ ಉಪಾಧ್ಯಕ್ಷ ತೆರೆಸಾ ಫೋನ್ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ವಲಯ 15ರಲ್ಲಿ ನಮ್ಮ 3 ರೆವೆನ್ಯೂ ಡಿಸ್ಟ್ರಿಕ್ಟ್ಗಳು ಬರುತ್ತೆ. ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ. ಇದರಲ್ಲಿ ಸುಮಾರು 80ಕ್ಕಿಂತ ಜಾಸ್ತಿ ಘಟಕಗಳಿದ್ದು ನಾಳೆಯಿಂದ ಪ್ರಾರಂಭ ಆಗುವಂಥ ಜೆಸಿ ಸಪ್ತಾಹ ಪ್ರಾಯಶಃ ಇಲ್ಲಿರುವಂಥ ಎಲ್ರಿಗೂ, ಟಿವಿಯಲ್ಲಿ ನೋಡುವಂಥ ಎಲ್ರಿಗೂ ಗೊತ್ತಿರುತ್ತೆ. ಆ 1 ವಾರ ಸತತವಾಗಿ ನಮ್ಮ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಅದು ಜೆಸಿ ಹತ್ರ ಎಲ್ರಿಗೂ ಕೂಡ ನಾಳೆ 9ರಿಂದ ನಾಡಿದ್ದು 15ನೇ ತಾರೀಕಿಗೆ ನಡೆಯುವಂತಹ ಜೆಸಿ ಸಪ್ತಾಹ ಬಂಧನ್ ವೀಕ್ ಅಂತ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಈ ವರ್ಷ ಲೇಡಿ ಆಗಿರೋದ್ರಿಂದ ಅವರಿಗೆ ನಮ್ಮ ಟೀಮ್ನಿಂದ ಕೊಟ್ಟಂಥ ಹೆಸರು ಬಂಧನ್ ಲೇಡಿ. ನಮ್ಮೆಲ್ಲರನ್ನ ಒಟ್ಟಿಗೆ ಸೇರಿಸ್ಕೊಂಡು ಒಂದು ಬಾಂಡನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇರುವಂಥ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಜೆಸಿಐ ಸೆನೇಟರ್ ರಾಖಿ ಜೈನ್ ಮೇಡಮ್ ಅವರನ್ನು ನಾವು ಬಂಧನ್ ಲೇಡಿ ಅಂತ ಕರೆಯೋದು. ಅವರ ಹೆಸರಿಗೆ ಅನುಗುಣವಾಗಿ 7 ದಿವಸದ ಕಾರ್ಯಕ್ರಮವನ್ನು ಬಂಧನ್ ವೀಕ್ ಅಂತ ಈ ವರ್ಷ ಪ್ಲಾನ್ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಚಂದವಾಗಿ ಸುಸೂತ್ರವಾಗಿ ನಡೆಯುವಲ್ಲಿ ಎಲ್ಲರಿಗೆ ಶುಭ ಹಾರೈಕೆಯನ್ನು ನೀಡ್ತಾ ಸುದ್ದಿಗೋಷ್ಠಿಯಲ್ಲಿ ವಲಯ 15ರ ಕಾರ್ಯಕ್ರಮ ವಿಭಾಗದ ಸಮಿತಿಯ ಅಧ್ಯಕ್ಷ ಜೆಸಿ ಸೆಂಟರ್ ಅಬ್ದುಲ್ ಜಬ್ಬಾರ್ ಸಾಹೇಬ್, ಝೋನ್ ಪಿಆರ್ಒ ಜೆಸಿ ಪ್ರವೀಣ್ ಉಡುಪ, ರಿಎಲೆಕ್ಷನ್ ಆಫೀಸರ್ ಜೆಸಿ ಸೆಂಟರ್ನ ಗೌತಮ್ ರೈ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್, ಮಂಗಳೂರು.